ಇಡೀ ದೇಶದ ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಭಾರತೀಯ ಜನತಾ ಪಾರ್ಟಿ ಇರೋದು. ಬಲೋ ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, नरेंद्र मोदी जी के, जेपी नड्डा जी के, येडियुरप्पा जी के, नवीन कुमार कटील जी के, बसवराज बोम्माई जी के, अन्ना मलई जी के, आशा ತಿಮ್ಮಪ್ಪರಿಗೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಅಂತ್ಯೋದಯದ ಕಲ್ಪನೆ ಅಡಿಯಲ್ಲಿ ಬದುಕಬೇಕು ಅಂತ ಹೇಳಿ ಸಂದೇಶ ಕೊಟ್ಟಂತ ಯಡಿಯೂರಪ್ಪನವರು ಇವತ್ತು ಈ ಜಗತ್ತು ಭಾರತವನ್ನು ನೋಡಬೇಕಿದ್ರೆ ಭಾರತ ಇವತ್ತು ಕರ್ನಾಟಕವನ್ನು ನೋಡ್ತಾ ಇದೆ, ಕರ್ನಾಟಕ ಇವತ್ತು ಪುತ್ತೂರನ್ನು ನೋಡ್ತಾ ಇದೆ. ದೇಶದ ಪ್ರಧಾನಿಯವರು ನವ ಭಾರತದ ಕನಸನ್ನು ಕಾಣ್ತಾರೆ, ಯಡಿಯೂರಪ್ಪನವರು ನವ ಕರ್ನಾಟಕದ ಕನಸನ್ನು ಕಾಣ್ತಾರೆ. ಸಂಜೀವ ಮಠಂದವರು ಕಳೆದ 5 ವರ್ಷದಲ್ಲಿ ನವ ಪುತ್ತೂರನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ ಅಭಿವೃದ್ಧಿಯ ಒಂದು ಶಕೆ ಆರಂಭ ಆಗಿದೆ. 60 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್, 15 ವರ್ಷ ಈ ದೇಶದಲ್ಲಿ ಆಡಳಿತ ಮಾಡಿದಂತಹ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಪುತ್ತೂರಿನಲ್ಲಿ ವಿಟ್ಲದಲ್ಲಿ ಹೇಗಿದೆ ಅಂತೇಳಿ ಕಳೆದ 9 ವರ್ಷದಿಂದ ಕೇಂದ್ರದ ಯೋಜನೆಗಳು, ಕಳೆದ 5 ವರ್ಷದಿಂದ ಕರ್ನಾಟಕದ ಯೋಜನೆಗಳು ಜನಸಾಮಾನ್ಯರನ್ನು ತಲುಪಿ ಇವತ್ತು ಜನಸಾಮಾನ್ಯ ಕೂಡ ಆ ಒಂದು ಆತ್ಮನಿರ್ಭರತೆಯಿಂದ ತಾನು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬದುಕುವಂತ ಕೆಲಸ ಆಗಿದೆ. ನಾವೆಲ್ಲ 2 ವರ್ಷದ ಹಿಂದೆ ಮಾಸ್ಕ್ ಹಾಕಿ ಓಡಾಡಿದ್ವಿ. ಎಲ್ಲನ್ನು ಕೊಟ್ಟವ್ರೆ ಬದುಕಿದರೆ ಸಾಕು ಅಂತ ಇತ್ತು. ಮನೆಗೆ ಬೀಗ, ರಸ್ತೆ ಬಂದ್, ರೈಲು ಬಂದ್, ಫ್ಲೈಟ್ ಬಂದ್, ಎಲ್ಲ ಬಂದ್. ಆದ್ರೆ ಹೊಟ್ಟೆ ಬಂದಾಗ್ಲಿಕ್ಕೆ ಮೋದಿ ಅವರು ಬಿಡ್ಲಿಲ್ಲ. ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ, 140 ಕೋಟಿ ಜನ ಆರೋಗ್ಯದಿಂದಿರಲಿಕ್ಕೆ ಅದಕ್ಕೆ ಒಬ್ಬ ದೇಶದ ಪ್ರಧಾನಿ ಕಾರಣ, ಅದಕ್ಕೆ ನಮ್ಮಲ್ಲಿರುವಂತಹ ವಿಟ್ಲದ ಒಬ್ಬ ಕಾರ್ಯಕರ್ತ ಕಾರಣ. ಇಸ್ರೇಲ್ ಪ್ರಧಾನಿಯವರು ಭಾರತಕ್ಕೆ ಬಂದಾಗ ಪ್ರಜಾಪ್ರಭುತ್ವ ದಿನದಂದು ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅಲ್ಲಿ ಕೇಳ್ತಾರಂತೆ, ಈ ದೇಶದ ಜನಸಂಖ್ಯೆ ಎಷ್ಟು ಅಂತೇಳಿ. 140 crores ಅಂತ ಹೇಳ್ತಾರಂತೆ. ನೀವು ಎಷ್ಟು ವ್ಯಾಕ್ಸಿನ್ ಕೊಟ್ಟರು ಅಂತ ಕೇಳ್ತಾರಂತೆ. 200 crores ಅಂತ ಹೇಳ್ತಾರಂತೆ. ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾರೆ. ನಮ್ಮ ದೇಶದಲ್ಲಿ 5 ಕೋಟಿ ಇರೋದು ಜನ, ನಾನು ಇನ್ನೂ ಕೂಡ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಈ ದೇಶದ 140 ಕೋಟಿ ಜನರಿಗೆ ಹೇಗೆ ಕೊಟ್ರಿ ಅಂತೇಳಿ. ಒಂದು ಇಸ್ರೇಲ್ ಪ್ರಧಾನಿ ಈ ರೀತಿಯಾಗಿ ಉಲ್ಲೇಖ ಮಾಡಬೇಕಿದ್ರೆ ಭಾರತದ ಆರ್ಥಿಕತೆ ಹೇಗಿದೆ ಅಂತ ನೀವು ಉಲ್ಲೇಖ ಮಾಡಬಹುದು. ನಾನು ಪಂಚಾಯತ್ ಸದಸ್ಯನಾಗಿದ್ದೆ 1994ರಲ್ಲಿ. ಅಣ್ಣಾಮಲೈಯವರೇ, ನಾನು ಪಂಚಾಯತ್ ಸದಸ್ಯನಾಗಬೇಕಿದ್ರೆ ಇಲ್ಲಿ ಆ ಜನರಿಗೆ ಪಂಚಾಯತ್ ಅಲ್ಲಿ ನೀರು ಕೊಡಬೇಕಿದ್ರೆ ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು 3 ಸ್ತರದ ಪಂಚಾಯತ್ ರಾಜ್ ಕಾಯ್ದೆ ತರಬೇಕಿದ್ರೆ ಆಗ ಒಂದು ಉಲ್ಲೇಖ ಮಾಡ್ತಾರೆ, ನಾನು 1 ರೂಪಾಯಿ ಡೆಲ್ಲಿಯಿಂದ ದುಡ್ಡು ಕಳಿಸಿದ್ರೆ ಅದು ವಿಟ್ಲ ಪಂಚಾಯತಿಗೆ 15 ಪೈಸೆ ತಲುಪ್ತಾ ಇತ್ತು ಅಂತೇಳಿ. 1993ರಲ್ಲಿ 1994ರಲ್ಲಿ ಪಂಚಾಯತ್ಗಳಿಗೆ ನೀರು ಕೊಡಬೇಕಿದ್ರೆ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ, ನಗರಸಭೆಗಳಿಗೆ ಪುತ್ತೂರಿಗೆ ನೀರು ತರಬೇಕಿದ್ರಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಸಾಲ. ಇವತ್ತು ಪಂಚಾಯತ್ಗೆ 360 ಕೋಟಿ ದುಡ್ಡು ನೀರಿಗೆ ಕೊಡಬೇಕಿದ್ರೆ ನರೇಂದ್ರ ಮೋದಿ ಅವರು ತನ್ನ ಖಜಾನೆಯಿಂದ ಕೊಟ್ಟಿದ್ದಾರೆ. ಈ ದೇಶದ ಆರ್ಥಿಕತೆ ಹೇಗಿದೆ ಅಂತ ನೋಡಿಕೊಳ್ಳಿ. 20 ಲಕ್ಷ ಆತ್ಮನಿರ್ಭರ ಭಾರತ ಕಾರ್ಯಕ್ರಮದ ಯೋಜನೆಗಳು, ಮನೆ ಮನೆಗೆ ಗಂಗೆ, ಗ್ರಾಮ ಪಂಚಾಯತ್ಗಳಿಗೆ 67 ಕೋಟಿ ರೂಪಾಯಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು, ಈ ದೇಶ ಇವತ್ತು ರಾಷ್ಟ್ರೋತ್ಥಾನ ಆಗಬೇಕಿದ್ರೆ, ಗಾಂಧಿ ಕಂಡಂತ ಆ ಗ್ರಾಮ ರಾಜ್ಯದ ಗ್ರಾಮ ಸ್ವರಾಜ್ಯ ಆಗಬೇಕಿದ್ರೆ, ಪ್ರತಿ ಗ್ರಾಮದಲ್ಲಿ ರೈತ ಆ ನೆಮ್ಮದಿಯಿಂದ ಓಡಾಡಬೇಕಿದ್ರೆ ಪ್ರಧಾನಮಂತ್ರಿ ಸಡಕ್ ರಸ್ತೆಗಳು ಬೇಕು ಅಂತೇಳಿ, ನಮ್ಮ ಶಾಲೆಗಳು ಸುಸಜ್ಜಿತವಾಗಿ ಕಟ್ಟಡಗಳನ್ನು ಹೊಂದಿರಬೇಕು ಅಂತೇಳಿ ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಆ ಶಾಲೆಗಳನ್ನು ಕೊಟ್ಟರು.
ತಾಯಂದಿರು ಒಲೆ ಉರಿಸ್ಬೇಕಿದ್ರೆ ಕಣ್ಣೀರಿಟ್ಟು ಒಲೆ ಉರಿಸುವಂಥ ಪರಿಸ್ಥಿತಿ ಇತ್ತು, ಗ್ಯಾಸ್ ಕೊಟ್ಟರು. ಬಹುಶಃ ಇದೆಲ್ಲ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಆ ತಾಯಂದಿರು ಉಜ್ವಲ ಯೋಜನೆಗಳನ್ನು ಅನುಭವಿಸುವ ಮುಖಾಂತರ ತಾಯಿ ಕೂಡ ಇವತ್ತು ತನ್ನ ಮನೆಯಲ್ಲಿ ತನ್ನ ಮನೆ ಮಂದಿಗೆ ಊಟವನ್ನು ನೆಮ್ಮದಿಯಿಂದ ಹಾಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ಪ್ರಧಾನಮಂತ್ರಿ ಇವತ್ತು ಅನ್ನಭಾಗ್ಯ, ಗರೀಬ್ ಕಲ್ಯಾಣ ಯೋಜನೆ, 10 kg ಅಕ್ಕಿ ಉಚಿತ, ಯಾರ್ಯಾರು ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೋ ಅಂಥವರಿಗೆ 1.5 ಲಕ್ಷ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದೆವು. ಇವತ್ತು ಇಲ್ಲಿ ಬಹಳಷ್ಟು ರೈತರಿದ್ದಾರೆ. ನಮ್ಮ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಅಡಿಕೆ ಬೆಳೆಗಾರ. ಅಡಿಕೆಗೆ ಇವತ್ತು ಪ್ರಾಕೃತಿಕ ವಿಕೋಪಗಳಾದಾಗ ರೈತ ಇವತ್ತು ಆ ಒಂದು ನಷ್ಟವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಯವರು ರೈತನಿಗೆ ಬೆನ್ನೆಲುಬಾಗಿ ನಿಂತು ಫಸಲ್ ವಿಮಾ ಯೋಜನೆಯನ್ನು ತರ್ತಾರೆ. ನಾವೆಲ್ಲ ಫಲಾನುಭವಿಗಳು. ರೈತನಿಗೆ ಇವತ್ತು ಆಪತ್ಕಾಲದಲ್ಲಿ ಗೊಬ್ಬರ ತರಲಿಕ್ಕೆ ದುಡ್ಡಿಲ್ಲದೆ ಇದ್ದರೆ ಇವತ್ತು ವಿಶೇಷವಾಗಿ ಆ ರೈತನಿಗೆ 10,000 ಅಕೌಂಟಿಗೆ ಹಾಕಿ ಇವತ್ತು ಕೃಷಿ ಸಮ್ಮಾನ ನಿಧಿಯನ್ನು ತರ್ತಾರೆ. ಕರ್ನಾಟಕ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ. ಇವತ್ತು ರೈತನಿಗೆ ಆ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನಮ್ಮ ರಾಜ್ಯದ ಕೊಡುಗೆಯನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೈತರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಅಂತೇಳಿ ರೈತ ವಿದ್ಯಾನಿಧಿಯನ್ನು ತರ್ತಾರೆ. ಆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡುವಂಥ ರೈತನಿಗೆ ಇವತ್ತು ಕೃಷಿ ಸಬ್ಸಿಡಿ, ಡೀಸೆಲ್ ಸಬ್ಸಿಡಿಯನ್ನು ಕೊಡ್ತಾರೆ. ಇವತ್ತು ಈ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಸ್ವಾಭಿಮಾನಿಯಾಗಿ ಬೆಳೆಯಲಿಕ್ಕೆ ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳು. ನಾವು ಯಾವತ್ತೋ ಗ್ಯಾರಂಟಿ ಕಾರ್ಡ್ ಕೊಡಲಿಲ್ಲ. ಗ್ಯಾರಂಟಿ ಕಾರ್ಡ್ ಕೊಡದೆ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಕೊಟ್ಟಿದ್ದೇವೆ, ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಗ್ಯಾರಂಟಿ ಕೊಟ್ಟಿದ್ದೇವೆ, ನಿಮ್ಮ ಊರಿನ ಅಭಿವೃದ್ಧಿ ಮಾಡಿದ್ದೇವೆ. 5 ವರ್ಷದ ಹೇಗಿತ್ತು? ಕಲ್ಲಡ್ಕದ ಆ ಮಕ್ಕಳ ಅನ್ನದ ತಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು. ಕಲ್ಲಡ್ಕದ ಶರತ್ ಮಡಿವಾಳನ ಹತ್ಯೆ ಆಯಿತು. ಸುರತ್ಕಲ್ಲಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು. ಅದೇ ರೀತಿಯಲ್ಲಿ ಮೂಡುಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಆ ಮರಣ ಭಾಗ್ಯವನ್ನು ಕೊಟ್ಟಂತ ಸರ್ಕಾರ ಯಾವುದು? ಕಾಂಗ್ರೆಸ್. ಹೇಳಿ ಜೋರಲ್ಲಿ. ಮಕ್ಕಳ ಅನ್ನದ ತಟ್ಟೆಗೆ ಆ ಒಂದು ಕಲ್ಲು ಆಗಿದಂತ ಸರ್ಕಾರ ಯಾವುದು? ಟಿಪ್ಪು ಜಯಂತಿಯ ಮುಖಾಂತರ ಇವತ್ತು ಕುಟ್ಟಪ್ಪನ ಹತ್ಯೆ ಮಾಡಿದ ಸರ್ಕಾರ ಯಾವುದು? ಸರ್ಕಾರ ಬೇಕಾದು? ಬೇಡ ಬೇಡ. ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ. ಕುವೆಂಪು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಪಕ್ಕದ ಬಂಟ್ವಾಳದಲ್ಲಿ ಇವತ್ತು ಯಾವುದೇ ಗಲಭೆಗಳಾಗಲಿಲ್ಲ. ಹಿಂದೂ ಮುಸ್ಲಿಂ ಬಾಯಿ ಅಂತೇಳಿ ಜೀವನ ಮಾಡ್ತಾ ಇದ್ದಾರೆ. ವಿಟ್ಲದಲ್ಲಿ 5 ವರ್ಷದಲ್ಲಿ ಒಂದು ಗಲಾಟೆ ಆಗಲಿಲ್ಲ. ಪುತ್ತೂರಿನಲ್ಲಿ ಆಗಲಿಲ್ಲ. ಇದು ಯಾರಿಂದ ಆಯಿತು? ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳಿಂದ ಆಯಿತು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಿಂದ ಆಯಿತು. ಡಬಲ್ ಇಂಜಿನ್ ಸರ್ಕಾರದಿಂದ ಆಯಿತು. ಇವತ್ತು ಸರ್ಕಾರ ಜನರ ಮಧ್ಯೆ ಜನರಿಗಾಗಿ ಏನೇನು ಮಾಡಬಹುದು ಅಂತ ಹೇಳಿದೆ, ಉಲ್ಲೇಖ ಮಾಡಿದ್ದೆ. ಮುಂದಿನ ಚುನಾವಣೆಯಲ್ಲಿ ನಾವು ಮತ್ತೆ ಡಬಲ್ ಇಂಜಿನ್ ಸರ್ಕಾರವನ್ನು ಆರಿಸಬೇಕಾಗಿದೆ. ಆ ಡಬಲ್ ಇಂಜಿನ್ ಸರ್ಕಾರವನ್ನು ಆರಿಸುವ ಮುಖಾಂತರ ಮತ್ತೊಮ್ಮೆ ನಾವು ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆರೋಗ್ಯ ಕೊಡಬೇಕಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಾವು ಅನ್ನವನ್ನು ಕೊಡಬೇಕಾಗಿದೆ. ಹಿಂದುತ್ವದ ನೆಲೆಯಲ್ಲಿ ಆಡಳಿತವನ್ನು ಮಾಡಬೇಕಾಗಿದೆ. ಕಳೆದ 5 ವರ್ಷದಲ್ಲಿ ನಾನು ರಾಜಧರ್ಮವನ್ನು ಪಾಲನೆ ಮಾಡಿದ್ದೇನೆ. ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಜನಸೇವೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಿಮ್ಮ ಜನಸೇವೆ ಆಧಾರದಲ್ಲಿ ಮತ್ತೊಮ್ಮೆ ಆಶಕ್ಕನನ್ನು ಗೆಲ್ಲಿಸಿ ಅಂತೇಳಿ ನಾನು ಬಂದು ಇಲ್ಲಿ ವೇದಿಕೆಯಲ್ಲಿ ನಿಂತಿದ್ದೇನೆ. ಬಂಧುಗಳೇ, ಆಶಕ್ಕನಂತ ಒಬ್ಬ ತಾಯಿ, ಒಬ್ಬ ಸಮರ್ಥ ಆಡಳಿತಗಾರರು
ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಿಂತ 8 ಅಭ್ಯರ್ಥಿಗಳ ಜಾತಕ ನೋಡಿ. ಯಾರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಯಾರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ, ಯಾರು ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದಾರೆ, ಯಾರು ಪಾರ್ಟಿಯಲ್ಲಿ ಪದಾಧಿಕಾರಿಯಾಗಿದ್ದರು, ಯಾರು ರಾಜ್ಯದಲ್ಲಿ ಸಂಘಟನೆ ಮಾಡಿದ್ದಾರೆ. ಉಂಟ 8 ಜನರ ಜಾತಕದಲ್ಲಿ ಇದೆಯಾ ಸಮರ್ಥ ಅಭ್ಯರ್ಥಿಯಲ್ಲೂ ಆಗಿದ್ರೆ 52% ಮಹಿಳೆಯರನ್ನು ಪ್ರತಿನಿಧಿಸುವ ತಾಯಿ ಅಲ್ವಾ? ಅಂತಹ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡೋದಿಲ್ವಾ? ಆಸಕ್ತನನ್ನು ಗೆಲ್ಲಿಸುವ ಮುಖಾಂತರ ಮತ್ತೊಮ್ಮೆ ಮಾತೃಶಕ್ತಿ ಎದ್ದು ನಿಲ್ಲಬೇಕು, ಮತ್ತೊಮ್ಮೆ ಪುತ್ತೂರಿನಲ್ಲಿ ಆ ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿ ನಾನು ಮಾತನಾಡಿಸಿದ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.